ರಾಷ್ಟ್ರೀಯ ಹೆದ್ದಾರಿ 66ರ ಅರಬರೆ ಚತುಷ್ಪಥ ಕಾಮಗಾರಿಯ ವಿರುದ್ಧ ಸಿಡಿದೆದ್ದ ಪಡುಬಿದ್ರೆ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಇಲ್ಲಿನ ಕೆಳಗಿನ ಪೇಟೆಯ ನವಯುಗ್ ಕಂಪನಿಯ ಕಚೇರಿಗೆ ತೆರಳಿ ಸಿಬ್ಬಂದಿಗಳನ್ನು ಹೊರಗೆ ಕಳುಹಿಸಿ ಕಚೇರಿಗೆ ಬೀಗ ಜಡಿದಿದ್ದಾರೆ. ಪಡುಬಿದ್ರಿ ಮುಖ್ಯಪೇಟೆಯ ಬೀದಿ ದೀಪಗಳನ್ನು ಅಳವಡಿಸಿ ಅದೆಷ್ಟೋ ವರ್ಷಗಳು ಸಂದರೂ ಈವರೆಗೆ ದೀಪಗಳು ಉರಿದಿಲ್ಲ. ಸರ್ವಿಸ್ ರಸ್ತೆಗಳ ಅಪೂರ್ಣ ಕಾಮಗಾರಿ, ಅರಬರೆ ಒಳಚರಂಡಿ ವ್ಯವಸ್ಥೆ, ಈ ಅವ್ಯವಸ್ಥೆಯ ಮಾತುಕತೆಗಾಗಿ ಕರೆದರೂ ಭಾರತ ಹೆದ್ದಾರಿ ಸಹಿತ ನವಯುಗ ಕಂಪನಿಯ ಅಧಿಕಾರಿಗಳು ಎಲ್ಲ ಸಮಸ್ಯೆಗಳಿಂದ ತತ್ತರಿಸುತ್ತಿರುವ ಸಾರ್ವಜನಿಕರು ಪದೇ ಪದೇ ಗ್ರಾಮ ಪಂಚಾಯತಿಗೆ ದೂರು ನೀಡುತ್ತಿರುವುದರಿಂದ ವಿಧಿಯಿಲ್ಲದೆ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಮಾಸಿಕ ಸಭೆ ಮುಗಿಯುತ್ತಿದ್ದಂತೆ ಸರ್ವ ಸದಸ್ಯರ ಒತ್ತಾಯದ ಮೇರೆಗೆ ನವಯುಗ ಕಚೇರಿಗೆ ತೆರಳಿ ಅಧಿಕಾರಿಗಳು ಇಲ್ಲದ ಕಾರಣ ಕಂಪನಿಯ ವಿರುದ್ಧ ಘೋಷಣೆಯನ್ನ ಕೂಗಿದ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಅಧಿಕಾರಿಗಳು ಬರುವಂತೆ ಒತ್ತಾಯಿಸಿದ್ದಾರೆ. ಮುಂದಿನ ತಿಂಗಳು ಕಾಮಗಾರಿ ಪೂರ್ಣಗೊಳಿಸುವ ಭರವಸೆಯನ್ನ ಘಟನಾ ಸ್ಥಳದಲ್ಲಿದ್ದ ಸಿಬ್ಬಂದಿ ನೀಡಿದ್ದು ಅದನ್ನು ಲಿಖಿತವಾಗಿ ನೀಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದಾಗ ಅದನ್ನು ನಿರಾಕರಿಸಿದ ಸಿಬ್ಬಂದಿ ಇದೇ ತಿಂಗಳ 31ಕ್ಕೆ ಅಧಿಕಾರಿಯೋರ್ವರು ಬರಲಿದ್ದಾರೆ ಎಂಬುದಾಗಿ ಪ್ರಕರಣದಿಂದ ಜಾರಿಕೊಳ್ಳಲು ಯತ್ನಿಸಿದಾಗ ಆಕ್ರೋಶಗೊಂಡ ಜನಪ್ರತಿನಿಧಿಗಳು ಸಿಬ್ಬಂದಿಗಳನ್ನು ಕಚೇರಿಯಿಂದ ಹೊರ ಕಳುಹಿಸಿ ಕಚೇರಿಗೆ ಬೀಗ ಜಡಿದಿದ್ದಾರೆ. ಅಧಿಕಾರಿ ಬಂದ ಬಳಿಕ ಬೀಗ ತೆರೆಯುವುದಾಗಿ ತಿಳಿಸಿ ಮರಳಿದ್ದಾರೆ. ಈ ಪ್ರತಿಭಟನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಿದ್ದು ಬಹುತೇಕ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ರು. ಅದರಲ್ಲಿ 10% ಮಾತ್ರ ಮಾಡಿದ್ದೀವಿ. ಈಗ ನಿಮ್ಮ ಯೋಗ್ಯತೆಯಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಆಗಲಿಲ್ಲ. 3 ಬಸ್ ಸ್ಟ್ಯಾಂಡ್ ನಾವು ಗ್ರಾಮ ಪಂಚಾಯತ್ ಮತ್ತೆ ಸಣ್ಣ ಆಲೋಚನೆಗಳು ದೊಡ್ಡ ಸಾಧನೆಗೆ ಒಂದು ದಾರಿ. ಮನೆ ಅದಕ್ಕೊಂದು ಒಳ್ಳೆ ಸೈಟು. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ ಯೋಜನೆ ಪಕ್ಕ ಇರಬೇಕು. ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಕೋಟಿ ಅಲ್ಲ, ಲಕ್ಷ ಅಲ್ಲ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ.